ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಇಂಜಿನಿಯರಿಂಗ್ ವಿದ್ಯಾರ್ಥಿ 4ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ. ಒಳಚಿಲ್ನ ಇಂಜಿನಿಯರಿಂಗ್ ಕಾಲೇಜೊಂದರ ದ್ವಿತೀಯ ವರ್ಷದ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಜಪ್ಪಿನಮಗರು ನಿವಾಸಿ ಗುರುಪ್ರಸಾದ್ ಅವರು ಬುಧವಾರ ಬೆಳಿಗ್ಗೆ ನಗರದ ಬಹುಮಹಡಿ ಕಟ್ಟಡದ 4ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಎನ್ನಲಾಗಿದೆ. ಇನ್ನು ಈತನನ್ನ ತನ್ನ ತಂದೆ ಮನೋಜ್ ಕುಮಾರ್ ಅವರು ಪ್ರತಿದಿನ ಬೆಳಗ್ಗೆ 7:30ಕ್ಕೆ ಕಾರಿನಲ್ಲಿ ಜಪ್ಪಿನಮಗುರುವಿನಿಂದ ಎಕ್ಕೂರು ತಂದು ಬಿಡುತ್ತಿದ್ರು. ಅಲ್ಲಿಂದ ಆತ ಕಾಲೇಜು ಬಸ್ಸು ಹತ್ತಿ ಹೋಗುತ್ತಿದ್ದ. ಇನ್ನು ಬುಧವಾರ ಬೆಳಿಗ್ಗೆ 7:30ಕ್ಕೆ ಈತನನ್ನ ಎಕ್ಕೂರಿನಲ್ಲಿ ಬಿಟ್ಟಿದ್ರು. ಆದ್ರೆ ಗುರುಪ್ರಸಾದ್ ಕಾಲೇಜು ಬಸ್ಸು ಹತ್ತುವ ಬದಲು ಬೇರೆ ಬಸ್ಸಿನಲ್ಲಿ ನಗರದ ಹಂಪನಕಟ್ಟೆಗೆ ಪ್ರಯಾಣಿಸಿ ವೆನ್ಲಾಕ್ ಆಸ್ಪತ್ರೆ ಎದುರಿನ ಕುನಿಲ್ ಸೆಂಟರ್ ಕಟ್ಟಡದ 6ನೇ ಮಹಡಿಗೆ ಹತ್ತಿ 8:50ರ ವೇಳೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಸಿಸಿಟಿವಿ ಫುಟೇಜ್ ಪ್ರಕಾರ ಕಟ್ಟಡದ 4ನೇ ಮಾಳಿಗೆಗೆ ಹೋದ ಗುರುಪ್ರಸಾದ್ ಅಲ್ಲಿನ ವರಾಂಡದಲ್ಲಿ ಕಾಲೇಜು ಬ್ಯಾಗು ಹಾಗೂ ಮೊಬೈಲ್ ಫೋನ್ ಅನ್ನ ಇರಿಸಿದ್ದಾನೆ. ಶೂಗಳನ್ನ ಕೂಡ ಅಲ್ಲೇ ಕಳಚಿರಿಸಿದ್ದಾನೆ. ಬಳಿಕ ವರಾಂಡದ ಸುಮಾರು 5 ಅಡಿ ಎತ್ತರದ ತಡೆಗೋಡೆ ಹತ್ತಿ ಅಲ್ಲಿರುವ ಕಬ್ಬಿಣದ ರಾಡ್ ಅನ್ನ 2 ಕೈಗಳಲ್ಲಿ ಹಿಡಿದು ಕೆಲವು ನಿಮಿಷಗಳ ಕಾಲ ನೇತಾಡಿ ಬಳಿಕ ಕೈಗಳನ್ನ ಬಿಟ್ಟಿದ್ದು ಸುಮಾರು 60 ಅಡಿ ಆಳಕ್ಕೆ ಬಿದ್ದಿದ್ದಾನೆ. ಪರಿಣಾಮ ಒಂದು ಕೈ, ಸೊಂಟದ ಭಾಗ ಮತ್ತು ಕಾಲುಗಳು ಮುರಿದಿವೆ. ಬೆಳಗಿನ ಸಮಯ ಆಗಿದ್ದರಿಂದ ಹೆಚ್ಚು ಜನರು ಅಲ್ಲಿ ಇರಲಿಲ್ಲ. ಹೊರಲಾಡುತ್ತಿದ್ದ ಗುರುಪ್ರಸಾದ್ನನ್ನ ಗಮನಿಸಿದ ಸ್ಥಳೀಯರು ಸ್ಥಳದಲ್ಲೇ ಇದ್ದ ಟ್ರಾಫಿಕ್ ಪೊಲೀಸರಿಗೆ ತಿಳಿಸಿದರು. ಅವರು ಬಂದರು ಪೊಲೀಸರಿಗೆ ತಿಳಿಸಿದ್ರು. ಗುರುಪ್ರಸಾದ್ನನ್ನ ಕೂಡಲೇ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಪ್ರಥಮ ಸೆಮಿಸ್ಟರ್ನ ಎಲ್ಲಾ ವಿಷಯಗಳಲ್ಲಿ ಉತ್ತೀರ್ಣನಾಗಿದ್ದಾನೆ. ದ್ವಿತೀಯ ಸೆಮಿಸ್ಟರ್ನ ಫಲಿತಾಂಶ ಇನ್ನಷ್ಟೇ ಬರಬೇಕಾಗಿದೆ. ಜೂನ್ನಲ್ಲಿ ಪರೀಕ್ಷೆ ಮುಗಿದು ಸುಮಾರು 1.5 ತಿಂಗಳ ರಜೆಯ ಬಳಿಕ ಜುಲೈ 24ರಂದು ದ್ವಿತೀಯ ವರ್ಷದ ತರಗತಿ ಪುನಾರಂಭಗೊಂಡಿತ್ತು. ಇನ್ನು ಮಂಗಳವಾರ ಆತ ಕಾಲೇಜಿಗೆ ಹೋಗಿದ್ದು ತರಗತಿ ಮುಗಿಸಿ ಸಂಜೆ ಮನೆಗೆ ತೆರಳಿದ್ದ. ಮನೋಜ್ ಕುಮಾರ್, ಶಶಿಕಲಾ ದಂಪತಿಗೆ 2 ಮಕ್ಕಳು. ಮನೋಜ್ ಕುಮಾರ್ ಜೀವ ವಿಮಾ ನಿಗಮದ ಅಭಿವೃದ್ಧಿ ಅಧಿಕಾರಿ. ಗುರುಪ್ರಸಾದ್ ಸಹೋದರಿ ತಂದೆಯ ಕರ್ತವ್ಯದಲ್ಲಿ ಸಹಕರಿಸುತ್ತಿದ್ದ. ಇನ್ನು ಆತ್ಮಹತ್ಯೆಯ ಪ್ರಕರಣವು ಬಂದರು ಠಾಣೆಯಲ್ಲಿ ಅಸ್ವಾಭಾವಿಕ ಸಾವು ಪ್ರಕರಣದಲ್ಲಿ ದಾಖಲಾಗಿದೆ. ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿಗೆ ಆಗ್ರಹಿಸಿ ಮರಾಠ ಸಮುದಾಯದವರು ಬುಧವಾರ ಕರೆ ನೀಡಿದ್ದ ಮುಂಬೈ ಬಂದ್ ವೇಳೆ ಹಿಂಸಾಚಾರ ಮತ್ತು ಸಾರ್ವಜನಿಕ ಆಸ್ತಿ ಹಾನಿ ಸಂಭವಿಸಿದ್ದು ಓರ್ವ ಪ್ರತಿಭಟನಾಕಾರ ಮೃತಪಟ್ಟಿದ್ದಾನೆ. ಹಿಂಸಾಚಾರ ಹೆಚ್ಚುತ್ತಿದ್ದಂತೆ ಬಂದ್ ವಾಪಸ್ ಪಡೆಯಲಾಗಿದೆ. ಬೆಳಗ್ಗೆಯಿಂದಲೇ ಪ್ರತಿಭಟನೆ ಆರಂಭವಾಗಿತ್ತು. ಸರ್ಕಾರಿ ಬಸ್ಗಳು, ಸ್ಥಳೀಯ ರೈಲುಗಳಿಗೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ನಡೆಸಿದರು. ಇದರಿಂದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. 9 ಬಸ್ಗಳನ್ನು ಜಖಂಗೊಳಿಸಿ 1 ಬಸ್ಗೆ ಬೆಂಕಿ ಹಚ್ಚಲಾಯಿತು. ಕಲ್ಲು ತೂರಾಟದಿಂದ 3 ಪೊಲೀಸರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿವೆ. ಪುಣೆ, ಮುಂಬೈ, ಗೋವಾ ಹೆದ್ದಾರಿಯನ್ನ ತಡೆದು ಹಲವು ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಕಲ್ಲು ತೂರಾಟ, ಹಿಂಸಾಚಾರವನ್ನ ಆರಂಭಿಸುತ್ತಿದ್ದಂತೆ ಪೊಲೀಸರು ಲಾಠಿ ಪ್ರಹಾರ, ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆ ವೇಳೆಗೆ ಪ್ರಮುಖ ಸಂಘಟನೆಗಳು ಬಂದ್ ಅನ್ನ ಹಿಂಪಡೆದಿವೆ. ಯಾಕಾಗಿ ಪ್ರತಿಭಟನೆ? ಉದ್ಯೋಗ, ಶಿಕ್ಷಣ ಕ್ಷೇತ್ರದಲ್ಲಿ ತಕ್ಷಣದಿಂದಲೇ ಮೀಸಲಾತಿ ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ಮುಂಬೈ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮರಾಠಿಗರು ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಮರಾಠ ಕ್ರಾಂತಿ ಮೋರ್ಚಾ, ಸಕಲ್ ಮರಾಠ ಸಮಾಜ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಿದೆ. ಮಹಾರಾಷ್ಟ್ರ ಸರ್ಕಾರ ಮರಾಠಿ ಸಮುದಾಯಕ್ಕೆ ಈಗಾಗಲೇ ಮೀಸಲಾತಿ ಘೋಷಣೆ ಮಾಡಿದೆ. ನಿಗದಿಗಿಂತ ಹೆಚ್ಚು ಮೀಸಲಾತಿ ನೀಡುವುದು ಕಾನೂನು ಬಾಹಿರ ಎಂದು ಹೇಳಿರುವ ಬಾಂಬೆ ಹೈಕೋರ್ಟ್ ಸರ್ಕಾರ ಆದೇಶಕ್ಕೆ ತಡೆ ನೀಡಿದೆ. ಈ ವಿಚಾರ ಪರಿಶೀಲನೆ ನಡೆಸುವಂತೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚನೆಯನ್ನ ನೀಡಿದೆ. ಹೀಗಾಗಿ ಮೀಸಲಾತಿ ಕುರಿತು ತಕ್ಷಣ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ.
ಯಾಕಾಗಿ ಮೀಸಲಾತಿ? ಜನಸಂಖ್ಯೆಯಲ್ಲಿ ಹೆಚ್ಚಿರುವ ಮರಾಠಿಗರು ರಾಜಕೀಯವಾಗಿ ಪ್ರಭಾವ ಹೊಂದಿದ್ದಾರೆ. ಇತರ ಸಮುದಾಯಕ್ಕೆ ಹೋಲಿಸಿದಲ್ಲಿ ಆರ್ಥಿಕವಾಗಿ ಹೆಚ್ಚು ಸಬಲರಾಗಿಲ್ಲ. ಇಂದಿಗೂ ಅವರು ಕೃಷಿಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಮರಾಠಿ ಸಮುದಾಯದ ಬಹುತೇಕರ ಬಳಿ ಕೃಷಿ ಭೂಮಿಗಿದೆ. ಆದರೆ ಉದ್ಯೋಗ, ವಾಣಿಜ್ಯ ಮತ್ತಿತರ ಕ್ಷೇತ್ರದಲ್ಲಿ ಜಾಟ್ ಹಾಗೂ ಪಟೇಲರು ಹೆಚ್ಚು ಹಿಡಿತ ಸಾಧಿಸಿದ್ದಾರೆ. ಈ ಕಾರಣಕ್ಕಾಗಿ ನಮಗೆ ಮೀಸಲಾತಿ ನೀಡುವಂತೆ ಅವರು ಆಗ್ರಹಿಸುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಮತ್ತು ಕ್ಯಾಂಟರ್ ನಡುವೆ ಸಿಲುಕಿದ ಕಾರ್ನಲ್ಲಿದ್ದ ದಕ್ಷಿಣ ಕನ್ನಡ ಮೂಲದ ಇಬ್ಬರು ವಿದ್ಯಾರ್ಥಿಗಳು ಸ್ಥಳದಲ್ಲಿ ಮೃತಪಟ್ಟ ಘಟನೆ ಬೆಂಗಳೂರಿನ ತುಮಕೂರು ರಸ್ತೆಯಲ್ಲಿ ತಾಳಕೆರೆ ಕ್ರಾಸ್ ಬಳಿ ಮಂಗಳವಾರ ತಡರಾತ್ರಿ ಸಂಭವಿಸಿದೆ. ಕಟೀಲದುರ್ಗ ಪರಮೇಶ್ವರಿ ದೇಗುಲದ ಆನುವಂಶಿಕ ಅರ್ಚಕ ಹರಿನಾರಾಯಣ ದಾಸ್ ಅಸ್ರಣ ಅವರ ಪುತ್ರ ಶ್ರೀನಿಧಿ ಅಸ್ರಣ ಹಾಗೂ ತುಮಕೂರಿನಲ್ಲಿ ಹೋಟೆಲ್ ಉದ್ಯಮಿಯಾಗಿರುವ ಗುರುಪುರ ಕೈಕಂಬ ಮೂಲದ ಗುರುಪ್ರಕಾಶ್ ದಂಪತಿಯ ಪುತ್ರ ಪ್ರಜ್ವಲ್ ಮೃತಪಟ್ಟವರು. ಶ್ರೀನಿಧಿ ಅವರು ರವಿವಾರ ಕಟೀಲಿನಿಂದ ಬೆಂಗಳೂರಿಗೆ ಹೋಗಿದ್ರು. ಮಂಗಳವಾರ ರಾತ್ರಿ ಗೆಳೆಯ ಪ್ರಜ್ವಲ್ ಅವರ ಸಹೋದರ ಪ್ರತೀಕ್ನನ್ನ ಪ್ರಜ್ವಲ್ ಅವರ ಕಾರಿನಲ್ಲಿ ತುಮಕೂರಿಗೆ ಬಿಟ್ಟು ವಾಪಸ್ಸಾಗುವಾಗ ಅವಘಡ ಸಂಭವಿಸಿದೆ. ಶ್ರೀನಿಧಿ ಅಸ್ರಣ ಮತ್ತು ಪ್ರಜ್ವಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಜೊತೆಗಿದ್ದ ಶರತ್ ಉಡುಪ ಮತ್ತು ಶರತ್ ಭಂಡಾರಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶ್ರೀನಿಧಿ ನಿಧನದ ಪ್ರಯುಕ್ತ ಕಟೀಲು ದೇಗುಲಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಬುಧವಾರ ರಜೆಯನ್ನ ಸಾರಲಾಗಿತ್ತು. ಕಟೀಲು ಪೇಟೆಯ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಿದ್ರು. ರಿಕ್ಷಾ, ಕಾರು ಚಾಲಕರು ಬಾಡಿಗೆ ಮಾಡದೆ ಶೋಕಾಚರಣೆಯಲ್ಲಿ ಪಾಲ್ಗೊಂಡರು. ಬುಧವಾರ ಸಂಜೆ 6 ಗಂಟೆಗೆ ಮಿತ್ತಬೈಲ್ನ ಅವರ ಮನೆಯಲ್ಲಿ ಅಂತ್ಯ ಸಂಸ್ಕಾರ ನಡೆದಿತ್ತು. ಉಭಯ ಜಿಲ್ಲೆಗಳ ಹೆಚ್ಚಿನ ಜನಪ್ರತಿನಿಧಿಗಳು, ಯಕ್ಷಗಾನ ಮೇಳಗಳ ಯಜಮಾನರು, ಕಲಾವಿದರು ಭಾಗವಹಿಸಿದ್ರು. ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆಯ ಮತದಾನ ವೇಳೆ ಭಾರೀ ಹಿಂಸಾಚಾರ ಸಂಭವಿಸಿದ್ದು, ಕ್ವೆಟ್ವಾ ಪ್ರದೇಶದಲ್ಲಿ ಶಂಕಿತ ಐಸಿಸ್ ಉಗ್ರರ ದಾಳಿಗೆ 35ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಪಾಕಿಸ್ತಾನದ ವಿವಿಧೆಡೆ ನಡೆದ ಗಲಭೆ ಹಿಂಸೆಯಲ್ಲಿ 106 ಜನರು ಗಾಯಗೊಂಡಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಆರಂಭವಾದ ಮತದಾನ ಸಂಜೆ 6 ಗಂಟೆಗೆ ಮುಕ್ತಾಯವಾಯಿತು. ಬೆಳಗ್ಗೆ 7 ಗಂಟೆಯಿಂದಲೇ ಮತಗಟ್ಟೆ ಎದುರು ಜನರು ಹಕ್ಕು ಚಲಾಯಿಸಲು ಸಾಲಿನಲ್ಲಿ ನಿಂತಿದ್ರು. ಮತದಾನ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗಿದ ಕಾರಣ ಹೆಚ್ಚಿನ ಕಾಲಾವಕಾಶ ನೀಡಬೇಕು ಎಂದು ಪ್ರಮುಖ ರಾಜಕೀಯ ಪಕ್ಷಗಳು ಆಗ್ರಹಿಸಿದವು. ಆದರೆ ಅಲ್ಲಿನ ಚುನಾವಣಾ ಆಯೋಗ ಇದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಖಮರ್ ಬಾಜ್ವಾ, ಪಿಎಂಎಲ್ಎನ್ ಅಧ್ಯಕ್ಷ ಶಹಬಾಜ್ ಶರೀಫ್, ಪಿಟಿಐ ಪಕ್ಷದ ಮುಖ್ಯಸ್ಥ ಇಮ್ರಾನ್ ಖಾನ್ ಸಹಿತ ಪ್ರಮುಖರು ಮತ ಚಲಾಯಿಸಿದರು. ಮಾಜಿ ಪ್ರಧಾನಿ ನವಾಜ್ ಶರೀಫ್ ಪುತ್ರಿ ಮರಿಯಂ ಜೈಲಿನಲ್ಲಿರುವ ಕಾರಣ ಮತ ಚಲಾಯಿಸಲು ಸಾಧ್ಯವಾಗಲಿಲ್ಲ. ಭಾರೀ ಹಿಂಸಾಚಾರ. ಮತದಾನ ಆರಂಭವಾದ 1 ಗಂಟೆಯಲ್ಲೇ ಐಸಿಸ್ನ ಶಂಕಿತ ಉಗ್ರನೊಬ್ಬ ಬಲೂಚಿಸ್ತಾನದ ಕ್ವೆಟಾದಲ್ಲಿನ ಬೋಸಾ ಮಂಡಿ ಮತಗಟ್ಟೆ ಹೊರಭಾಗದಲ್ಲಿ ಆತ್ಮಾಹುತಿ ದಾಳಿಯನ್ನು ನಡೆಸಿದ್ದಾನೆ. ಭದ್ರತಾ ಸಿಬ್ಬಂದಿ ಸಹಿತ 35ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಪ್ರತ್ಯೇಕ ಹಿಂಸಾಚಾರ ಘಟನೆಯಲ್ಲಿ 3 ಪೊಲೀಸರು ಸಹಿತ 4 ಮೃತಪಟ್ಟಿದ್ದಾರೆ. ಹಲವು ಮತಗಟ್ಟೆಗಳ ಹೊರಭಾಗದಲ್ಲಿ ಪ್ರಮುಖ ಪಕ್ಷಗಳ ಬೆಂಬಲಿಗರ ನಡುವೆ ಘರ್ಷಣೆ ನಡೆದು ಹಲವರು ಗಾಯಗೊಂಡಿದ್ದಾರೆ. ನಾಪತ್ತೆಯಾಗಿದ್ದ ಶಿರೂರು ಮಠದ ಸಿಸಿಟಿವಿ ಡಿವಿಆರ್ ಬುಧವಾರ ಪತ್ತೆಯಾಗಿದೆ. ಸತತ 4.5 ತಾಸುಗಳ ಪ್ರಯತ್ನದ ಬಳಿಕ ಶಿರೂರು ಮೂಲ ಮಠದಿಂದ ಸುಮಾರು 4 ಕಿಲೋಮೀಟರ್ ದೂರದ ಮಾರ್ಣೈ ಸೇತುವೆ ಬಳಿ ಸ್ವರ್ಣ ನದಿಯಲ್ಲಿ ಡಿವಿಆರ್ ಪತ್ತೆ ಹಚ್ಚಲಾಯಿತು. ಡಿವಿಆರ್ ನದಿಗೆ ಎಸೆಯಲಾಗಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಮುಳುಗು ತಜ್ಞರನ್ನ ಕರೆಸಿದ್ದು, ಬುಧವಾರ ಮುಂಜಾವ 4ರ ಸುಮಾರಿಗೆ ಮುಳುಗು ತಜ್ಞರು ಶೋಧವನ್ನ ಆರಂಭಿಸಿದ್ರು. ಬೆಳಗ್ಗೆ 8:30ರ ವೇಳೆಗೆ ಡಿವಿಆರ್ ಅನ್ನ ಹೊರತೆಗೆದಿದ್ದಾರೆ. ನದಿಯಲ್ಲಿ ಪತ್ತೆಯಾದ ಡಿವಿಆರ್ ಉಡುಪಿ ರಥಬೀದಿಯ ಶಿರೂರು ಮಠದಾಗಿದೆ. ಇನ್ನು ಮೂಲ ಮಠದ ಡಿವಿಆರ್ ಕಳೆದ ಶನಿವಾರವೇ ಸೇತುವೆಯ ಇನ್ನೊಂದು ಬದಿಯಲ್ಲಿ ನೀರಿನಲ್ಲಿ ಸಿಕ್ಕಿದೆ ಎನ್ನಲಾಗಿದೆ.
ಈ ಎರಡು ಡಿವಿಆರ್ಗಳನ್ನ ಬೇರೆ ಬೇರೆ ವ್ಯಕ್ತಿಗಳು ಎಸೆದಿದ್ದಾರೆಯೇ ಅಥವಾ ಒಬ್ಬರೇ ಸಾಕ್ಷ್ಯವನ್ನ ಅಳಿಸಲು ಈ ಕೃತ್ಯವನ್ನ ಎಸಗಿದ್ದಾರೆಯೇ ಎಂಬ ಪ್ರಶ್ನೆಗಳು ಇದೀಗ ಹುಟ್ಟಿಕೊಂಡಿವೆ. ಯಾವುದೋ ಘಟನಾವಳಿಗಳು ನಡೆದಿದ್ದು ಯಾರಿಗೂ ತಿಳಿಯಬಾರದೆಂದು ಶ್ರೀಗಳು ಅಸ್ತಂಗತರಾಗುವ ಹಿಂದಿನ ದಿನವೇ ಯಾರೋ ನೀರಿಗೆ ಎಸೆದಿದ್ದಾರೆಂಬ ಶಂಕೆ ಇದೀಗ ವ್ಯಕ್ತವಾಗಿದೆ. 2 ಬಾರಿ ಡಿವಿಆರ್ ಪತ್ತೆ ಮಾಡುವಾಗಲೂ ಪೊಲೀಸರು ಸ್ಥಳಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನ ಕರೆತಂದಿದ್ದಾರೆ ಎನ್ನಲಾಗಿದೆ. ಮೂಲ ಮಟ್ಟಕ್ಕೆ ಶ್ರೀಗಳು ಅಸ್ತಂಗತರಾದ ದಿನ ಮತ್ತು ಹಿಂದಿನ ದಿನ 3-4 ಮಂದಿ ಆಗಮಿಸಿದ್ದರು. ಹೀಗಾಗಿ ಮೂಲ ಮಟ್ಟದ 8 ಕ್ಯಾಮೆರಾದ ಡಿವಿಆರ್ ಹೆಚ್ಚು ಮಹತ್ವದಾಗಿದೆ. ರಮ್ಯಾ ಶೆಟ್ಟಿ ಯಾರು? ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಸಾವಿನ ಪ್ರಕರಣದಲ್ಲಿ ಪೊಲೀಸ್ ವಶದಲ್ಲಿರುವ ರಮ್ಯಾ ಶೆಟ್ಟಿ ಮೂಲತಃ ಸುಳ್ಯ ತಾಲೂಕಿನ ಪೆರುವಾಜಿ ಗ್ರಾಮದ ನಿವಾಸಿ. ವಿವಾಹದ ಬಳಿಕ ಉಡುಪಿಗೆ ತೆರಳಿದ್ಲು. ಪ್ರೇಮನಾಥ ಶೆಟ್ಟಿ ಅವರ 2 ಹೆಣ್ಣು ಮಕ್ಕಳ ಪೈಕಿ ಈಕೆ 2ನೇಯಾಕೆ. ವಿದ್ಯಾಭ್ಯಾಸವನ್ನ ಸುಳ್ಯ ತಾಲೂಕಿನಲ್ಲಿ ಪೂರ್ಣಗೊಳಿಸಿ ಬಳಿಕ 9 ವರ್ಷದ ಹಿಂದೆ ಕಾರ್ಕಳ ಮೂಲದ ವ್ಯಕ್ತಿಯನ್ನ ಮದುವೆಯಾಗಿದ್ದಳು. ಅನಂತರ ಪತಿಯೊಂದಿಗೆ ಮುಂಬೈಯಲ್ಲಿ ವಾಸವಾಗಿದ್ದಳು. ಪತಿ ಅನಾರೋಗ್ಯದಿಂದ ಮೃತಪಟ್ಟ ಬಳಿಕ ಪುತ್ರನೊಂದಿಗೆ ಉಡುಪಿಗೆ ಮರಳಿದಳು. ಸ್ಥಳೀಯರ ಪ್ರಕಾರ ಈಕೆ 9ನೇ ತರಗತಿ ಓದಿದ್ದಾಳೆ. ಕೆಲವರು ಪಿಯುಸಿ ಎಂದರೆ ತನ್ನ ಕೆಲ ಪರಿಚಿತರಲ್ಲಿ ಈಕೆ MBA ಮುಗಿಸಿರುವುದಾಗಿ ಹೇಳಿಕೊಂಡಿದ್ದಳು. ಪ್ರೇಮನಾಥ ಶೆಟ್ಟಿ ಅವರಿಗೂ ಪೆರುವಾಚಿಯಲ್ಲಿರುವ ಅವರ ಕುಟುಂಬಸ್ಥರಿಗೂ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು. ಕಾರ್ಯಕ್ರಮಗಳಲ್ಲೂ ಸೇರುತ್ತಿರಲಿಲ್ಲ. ತಂದೆಯ ಕುಟುಂಬದ ಕಾರ್ಯಕ್ರಮಕ್ಕೆ ಆಕೆ ಬರುತ್ತಿರಲಿಲ್ಲ. ಪೆರುವಾಜೆ ದೇವಸ್ಥಾನದಲ್ಲಿನ ಕಾರ್ಯಕ್ರಮಕ್ಕೆ ಮೈ ತುಂಬಾ ಆಭರಣವನ್ನ ಧರಿಸಿ ಬರುತ್ತಿರುವುದನ್ನ ಊರವರು ಕಂಡಿದ್ದಾರೆ. ತಂದೆ ಜೊತೆ ಬಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ಲು. ಈಕೆಯ ವಾಸದ ಬಗ್ಗೆ ಕುಟುಂಬದವರಿಗೂ ಸ್ಪಷ್ಟ ಮಾಹಿತಿ ಇರಲಿಲ್ಲ. ರಮ್ಯಾ ಶೆಟ್ಟಿ ಸಿರಿಸಿ ಬ್ರಹ್ಮಾವರ ಮುಂಬೈ ನಿವಾಸಿ ಎಂದು ಊಹಾಪೋಹ ಹರಡಿತ್ತು. ಆದರೆ ಆಕೆಯ ಫೋಟೋ ವಿವಿಧೆಡೆ ಪ್ರಕಟವಾದಾಗ ಪೆರುವಾಚಿಗಲ್ಲಿನ ಆಕೆಯ ಪರಿಚಿತರಿಗೆ ವಿಷಯ ತಿಳಿಯಿತು. ಉಡುಪಿಯಲ್ಲಿಯ ಆಕೆ ತನ್ನನ್ನ ಬೇರೆ ಬೇರೆ ಊರಿನವಳು ಎಂದು ಪರಿಚಯಿಸ್ತಾ ಇದ್ಲು. ಪ್ರೇಮನಾಥ ಶೆಟ್ಟಿ ಮತ್ತು ಇಂದಿರಾ ಶೆಟ್ಟಿ ಅವರ ಮನೆ ಖಾಲಿ ಇದೆ. ಇವರು ಮಗಳ ಮನೆಯಲ್ಲಿ ವಾಸವಾಗಿದ್ದಾರೆ. ಯಾರೂ ವಾಸವಾಗಿರದ ಮನೆ ಶಿಥಿಲಾವಸ್ಥೆಯನ್ನ ತಲುಪಿದ್ದು. ಒಂದು ಗೋಡೆ ಸಂಪೂರ್ಣ ಕುಸಿದಿದೆ. ಅಡುಗೆ ತೋಟ ಇದ್ದು 6 ತಿಂಗಳಿಗೊಮ್ಮೆ ಪ್ರೇಮನಾಥ ಶೆಟ್ಟಿ ಅವರು ಊರಿಗೆ ಬಂದು ಅಡಿಕೆ ಕೊಯ್ದು ಮಾರಿ ವಾಪಸ್ ಹೋಗ್ತಿದ್ರು.